ಹೆಲೋ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಲ್ದಿಯಾಗಿ ಸೇಫ್ ಆಗಿದ್ದೀರಾ ಅನ್ಕೋತಿದ್ದೀನಿ. ಇವತ್ತು ನಾವು ಚಟ್ಪಟ ಅಂತ ಸೂಪರ್ ಆಗಿರೋವಂಥ ರೆಸಿಪಿ ಗೋಬಿ ಮಂಚೂರಿ ಮಾಡೋಣ. ಈವ್ನಿಂಗ್ ಟೈಮು ಅಥವಾ ನಿಮಗೇನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಹೊರಗಡೆ ಫುಡ್ ಇವಾಗ ನಾವು ಎಲ್ಲರೂ ಮಿಸ್ ಮಾಡ್ಕೋತಿದ್ದೀವಿ. ಸೊ ಆ ಥರ ಏನಾದರೂ ನೀವು ಈಸಿಯಾಗಿ ಮಾಡ್ಕೋಬೇಕು ಅಂತ ಇದ್ದರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ, ನೀವು ರಿಗ್ರೆಟ್ ಮಾಡಲ್ಲ. ಇದು ಯಾವ ಥರ ಯಮ್ಮಿಯಾಗಿ ಕಾಣಿಸ್ತಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಬನ್ನಿ ಇವಾಗ ಯಾವ ಥರ ಈ ಡಿಶ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಒಂದು ಫುಲ್ ಗೋಬಿ, ಒಂದು ಫುಲ್ ಆನಿಯನ್ನು, ಇಡೀ ಆನಿಯನ್ನು, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಹಚ್ಕೋಬೇಕು. ಅದು ತಿನ್ನೋವಾಗ ಆಮೇಲೆ ತುಂಬ ಖಾರ ಅನ್ನಿಸ್ಬಾರ್ದು. ಈ ಥರ ರಫ್ ಆಗಿ ನೀವು ಚಾಪ್ ಮಾಡ್ಕೊಂಬಿಡಿ, ನಿಮಗೆ ಕಟ್ ಮಾಡೋದಕ್ಕೆ ಟಫ್ ಆಗುತ್ತೆ ಅಂತ ಆದರೆ. ಆಮೇಲೆ ಬಂದುಬಿಟ್ಟು ಆನಿಯನ್ ಕೂಡ ಅದೇ ಥರ ಚಿಕ್ಕದಾಗಿ ಹೆಚ್ಕೋಬೇಕು, ತುಂಬ ಇರಬಾರ್ದು. ನಿಮಗೆ ಹೆಚ್ಕೊಳ್ಳೋದು ಕಷ್ಟ ಅಂತಂದರೆ ಇವಾಗ ಟೂಲ್ಸ್ ಎಲ್ಲ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಚಾಪ್ ಮಾಡ್ಕೋಬೋದು. ಆಮೇಲೆ ಬಂದುಬಿಟ್ಟು ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ನೀಟಾಗಿ ಚಿಕ್ಕದಾಗಿ ರಫ್ ಆಗಿ ಚಾಪ್ ಮಾಡ್ಕೊಳ್ಳಿ. ನಿಮಗೆ ಕಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಕೈ ಹುಷಾರಾಗಿ ನೋಡ್ಕೊಳ್ಳಿ. ಈ ಥರ ಕೈ ಬಿಟ್ಬಿಟ್ಟು ರಫ್ ಆಗಿ ಚಾಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಗೋಬಿದು ಫ್ಲವರ್ನ ಚಿಕ್ಕದಾಗಿ ಬಿಡಿಸ್ಕೊಂಡ್ಬಿಡಿ. ತುಂಬ ದೊಡ್ಡದಾದರೆ ಅದು ಟೇಸ್ಟಾಗಿ ಬರಲ್ಲ, ಮಸಾಲೆಗಳನ್ನು ಹೀರ್ಕೊಳ್ಳಲ್ಲ. ಅದಕ್ಕಾಗಿ ಈ ಥರ ಇದನ್ನು ಕಟ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಚಿಕ್ಕದಾಗಿ ಹೂಗಳನ್ನು ಬಿಡಿಸ್ಕೊಳ್ಳಿ. ಆಮೇಲೆ ಗೋಬಿನ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಏನಕ್ಕಂದರೆ ಅದರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹುಳ ಇರುತ್ತೆ. ಆಮೇಲೆ ಪೆಸ್ಟಿಸೈಡ್ಸ್ ಏನಾದರೂ ಇದ್ದರೆ ಈ ಥರ ನೀರು ಕುದಿಯೋಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಉಪ್ಪು, ಅರ್ಧ ಸ್ಪೂನು ಟರ್ಮರಿಕ್ ಹಳದಿ ಹಾಕಿಬಿಟ್ಟು ಸ್ವಲ್ಪ ನೀರು ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಗೋಬಿನ ಹಾಕಿ ಬಿಸಿಗಿಟ್ಬಿಡಿ. ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಾದಮೇಲೆ ಒಂದು ಪಾತ್ರೆಯಲ್ಲಿ 3 ಸ್ಪೂನು ಮೈದಾ, ಸೇಮ್ ಈಕ್ವಲ್ ಕ್ವಾಂಟಿಟಿನಲ್ಲಿ 3 ಸ್ಪೂನು ಕಾರ್ನ್ಫ್ಲೋರ್ ತೊಗೋಬೇಕು. ಸೊ ಎರಡೂ ಒಂದೇ ಕ್ವಾಂಟಿಟಿನಲ್ಲಿ ತೊಗೊಂಡ್ಬಿಡಿ. ಸ್ವಲ್ಪ ಆಚೆ ಈಚೆ ಒಂದು 1/2 ಸ್ಪೂನ್ ಆಚೆ ಈಚೆ ಆದ್ರೂ ಪರವಾಗಿಲ್ಲ. ಏನಕ್ಕಂದರೆ ನಮಗೆ ಇದನ್ನು ಆಮೇಲೆ ಮತ್ತೆ ಒಂದು ಸಲ ಆದಮೇಲೆ ಹಾಕ್ಕೊಳ್ಳೋಕ್ಕಿದೆ. ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಪಿಂಚ್ ಉಪ್ಪು ಸಾಕು. ಇವಾಗ ಸದ್ಯಕ್ಕೆ ಒಂದು 1/4 ಸ್ಪೂನಷ್ಟು ಹಾಕಿ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಆದ್ರೂ ಆಗಲ್ಲ, ಕಡಿಮೆ ಆದ್ರೂ ಆಗಲ್ಲ. ಜಾಸ್ತಿ ಆಗಿದ್ರೆ ತುಂಬ ಪೇಸ್ಟ್ ತುಂಬ ಥಿನ್ನಾಗಿ ಬರುತ್ತೆ. ಸೊ ಆ ಥರ ಆಗಬಾರ್ದು. ಈ ಥರ ನೀವು ಸ್ಪೂನು, ಫೋರ್ಕು ಯಾವುದನ್ನು ಯೂಸ್ ಮಾಡ್ಕೋಬೋದು, ಪರವಾಗಿಲ್ಲ. ನಾವಿಲ್ಲಿ ಅದು ಟರ್ನ್ ಮಾಡೋದು ಟೂಲ್ ಯೂಸ್ ಮಾಡ್ತಿದ್ದೀವಿ. ಸೊ ಈ ಥರ ಕ್ವಾಂಟಿಟಿ ಬರಬೇಕು ಲಾಸ್ಟಿಗೆ. ಆಮೇಲೆ ಒಂದು ಸೈಡಲ್ಲಿ ನೀವು ಬಿಸಿಗಿಟ್ಟಿದ್ದೀರಲ್ಲ ಏನು ಕಾಲಿಫ್ಲವರ್ನ, ಅದು ಸಾಕು, ಒಂದು ಕುದಿ ಬಂದರೆ ಸಾಕು. ಅದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಬಿಡಿ. ಅದು ಸ್ವಲ್ಪ ಆರಬೇಕು. ಆದಮೇಲೆ ನೀವೇನು ಮಿಕ್ಸ್ಚರ್ ಮೈದಾ ಮತ್ತು ಕಾರ್ನ್ಫ್ಲೋರ್ದು ರೆಡಿ ಇಟ್ಟಿದ್ದೀರಲ್ವ, ಅದಕ್ಕೆ ತಣ್ಣಗಾಗಿರೋ ಫ್ಲವರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಎಲ್ಲ ಕಾಲಿಫ್ಲವರ್ಗೂ ಈ ಮಿಕ್ಸ್ಚರು ಹೊಂದ್ಕೋಬೇಕು. ಸೊ ಕರೆಕ್ಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಡುಗೆ ಮಾಡುವಾಗ ನೀವು ಇಂಪಾರ್ಟೆಂಟ್ ಅಂದರೆ ಸ್ವಲ್ಪ ಉತ್ಸಾಹ, ಸ್ವಲ್ಪ ತಾಳ್ಮೆ ಮತ್ತು ಜಾಸ್ತಿ ಪ್ರೀತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅಡುಗೆ ಮಾಡುವಾಗ ನೀವು ಈ ಥರ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಇದು ಸ್ಕಿಪ್ ಮಾಡಬೇಡಿ. ಒಂದು ಸ್ಪೂನ್ ಮತ್ತು 1 ಸ್ಪೂನ್ ಮೈದಾ, 1 ಸ್ಪೂನು ಕಾರ್ನ್ಫ್ಲೋರ್ ಮತ್ತೆ ಆ್ಯಡ್ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಕರೆಕ್ಟಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಕಾಲಿಫ್ಲವರ್ಗೂ. ಆಮೇಲೆ ಕಲಸಿಟ್ಟು ಸೈಡಲ್ಲಿ ಇಟ್ಬಿಡಿ. ಎಣ್ಣೆನ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮದು ಸ್ವಲ್ಪ ಪಾತ್ರೆ ಚಿಕ್ಕದಿದೆ. ಈ ಥರ ಮಾಡಿದ್ರೆ ನೀವು 2 ಬ್ಯಾಚಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಇಷ್ಟ, ನಿಮಗೆ ಯಾವ ಥರ ವೆಸಲ್ ಇದೆ ಆ ಥರ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಆಯಿಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಬೇಡಿ, ಸುಟ್ಟೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಿಡಿಸಿ ಹಾಕಿ. ಒಂದೇ ಸಲ ಹಾಕಿಬಿಡ್ಬೇಡಿ. ಹಾಕೋವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ. ಎಣ್ಣೆ ತುಂಬ ಬಿಸಿ ಇರುತ್ತೆ, ಕೈ ಸುಡೋ ಚಾನ್ಸ್ ಇರುತ್ತೆ. ಅದಕ್ಕೆ ಯಾರಾದರೂ ಬಿಗಿನರ್ಸ್ ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ದೂರದಲ್ಲಿ ಹಾಕಿ. ಇಲ್ಲಾಂದರೆ ಯಾರನ್ನಾದರೂ ನಿಮ್ಮ ಅಮ್ಮನೋ ಆಂಟಿನೋ ಯಾರನ್ನಾದರೂ ಕರೆದ್ಬಿಟ್ಟು ಹಾಕ್ಕೊಡೋಕ್ಕೆ ಹೇಳಿ. ಸೊ ಇದು ಫಸ್ಟ್ ನಾವು ಇದನ್ನು 2 ಟೈಮ್ಸ್ ಫ್ರೈ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ಟೈಮಲ್ಲಿ ಇದೇನು ತುಂಬ ಹುರಿಬೇಕು, ಬ್ರೌನ್ ಆಗಬೇಕು ಅಂತ ಏನಿಲ್ಲ.
ಹಾಕಿಬಿಟ್ಟು 1 ನಿಮಿಷ 1-1.5 ನಿಮಿಷ ಇದ್ರೂ ಸಾಕಾಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ ಇದೇನು ಬ್ರೌನ್ ಆಗಿಲ್ಲ. ಸೊ ಇದನ್ನು ಇವಾಗ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡ್ಬಿಡಿ. ಟಿಶ್ಯೂ ನಿಮ್ಮ ಚಾಯ್ಸು, ಟಿಶ್ಯೂ ಇದ್ರೆ ಯೂಸ್ ಮಾಡ್ಬೋದು, ಅದು ಅಂಟ್ಕೊಳ್ಳುತ್ತೆ. ಸೊ ಇಲ್ಲಾಂದ್ರೂ ಪರವಾಗಿಲ್ಲ, ಹಾಗೇನೂ ಹಾಕ್ಕೊಂಡ್ಬಿಡ್ಬೋದು. ಇಲ್ಲಿ ನಾನು ನೆಕ್ಸ್ಟ್ ಬ್ಯಾಚ್ ಹಾಕೋತಿದ್ದೀನಿ. ನಾವು ಒಂದು ಫುಲ್ ಗೋಬಿ ತೊಗೊಂಡಿರೋದ್ರಿಂದ ಎರಡು ಅಥವಾ ಐ ಥಿಂಕ್ 3 ಬ್ಯಾಚ್ ಆಗಿದೆ ನಮ್ಮದು. ಸೊ ಇದನ್ನು ಇನ್ನೊಂದು ಬ್ಯಾಚಲ್ಲಿ ಚೆನ್ನಾಗಿ ಹುರ್ಕೊಂಬಿಡಿ. ಆಮೇಲೆ 2 ಬ್ಯಾಚನ್ನು ಸೇರಿಸ್ಬಿಟ್ಟು 30 ಸೆಕೆಂಡ್ಸ್ ನೀವು ಮತ್ತೆ 2ನೇ ಸಲ ಹುರ್ಕೋಬೇಕು. ಅದು ಈ ಥರ ಲೈಟ್ ಬ್ರೌನ್ ಆಗಬೇಕು. ಇದು ಸೆಕೆಂಡ್ ಟೈಮು ನಾವು ಎಲ್ಲ ಗೋಬಿನೂ ಹಾಕಿ ಹುರ್ಕೊಂಡಿರೋದು. ಫಸ್ಟ್ ಟೈಮು ಇದು ಆಲ್ರೆಡಿ ಹುರ್ಕೊಂಡಾಗಿದೆ. ಸೆಕೆಂಡ್ ಟೈಮು ಹೈ ಫ್ಲೇಮಲ್ಲಿ 30 ಸೆಕೆಂಡ್ವರೆಗೂ ಈ ಥರ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ಬಿಡಬೇಕು. ಅದು ನೆನ್ಪಿಟ್ಕೊಳ್ಳಿ, ನಾವು 2 ಸಲ ಹುರಿತಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಯಾವ ಪಾತ್ರೆಯಲ್ಲಿ ನೀವು ಗೋಬಿ ಮಂಚೂರಿ ಮಾಡ್ತೀರೋ ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 3-4 ಸ್ಪೂನು ಆಯಿಲ್ ತೊಗೊಳ್ಳಿ. ನಾವಿಲ್ಲಿ ತೊಗೊಂಡಿರೋ ಆಯಿಲು ನಾವು ಏನು ಗೋಬಿನ ಕರಿಯೋಕ್ಕೆ ಯೂಸ್ ಮಾಡಿದ್ದೀವಲ್ಲ ಸೇಮ್ ಆಯಿಲು. ಸೊ ಅದಕ್ಕೆ ಇವಾಗ ಚೆನ್ನಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡಿಬಿಟ್ಟು ಅದೇನು ತುಂಬ ಫ್ರೈ ಆಗಬೇಕಂತಿಲ್ಲ, ಡಾರ್ಕ್ ಬ್ರೌನ್ ಆ ಥರ ಏನು ಬರಬೇಕಂತಿಲ್ಲ, ಲೈಟಾಗಿ ಫ್ರೈ ಆದರೆ ಸಾಕು. ಕೈ ಆಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಹೆಚ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಕಿ, ಇದನ್ನು ತುಂಬ ಫ್ರೈ ಆಗಬೇಕಂತೇನಿಲ್ಲ, ಒಂದು 2-3 ಸಲ ಕೈ ಆಡಿಸ್ಕೊಂಡ್ರೆ ಸಾಕು. ಸೊ ಇದಾದ ನಂತರ ಇದಕ್ಕೆ ಇವಾಗ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ. ಇದು ಲೈಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆಲ್ಲ ತುಂಬ ಟೈಮ್ ಏನೂ ತೊಗೊಳ್ಳಲ್ಲ, 1-2 ನಿಮಿಷದಲ್ಲಿ ಎಲ್ಲನೂ ಹುರ್ಕೊಂಡು ಆಗೋಗಿರುತ್ತೆ. ಇದು ಲೈಟಾಗಿ ಈ ಥರ ನೋಡ್ತಿದ್ದೀರಲ್ಲ, ಈ ಬ್ರೌನ್ ಬಂದಮೇಲೆ ಇದಕ್ಕೆ ಸೋಯಾ ಸಾಸ್ ಹಾಕಬೇಕು. ಇದಕ್ಕೆ ನಾವು 2 ಸ್ಪೂನು ಸೋಯಾ ಸಾಸ್ ಹಾಕಿದ್ದೀವಿ. ನಿಮಗೆ ಹೊರಗಡೆ ಸೋಯಾ ಸಾಸ್ ಆರಾಮಾಗಿ ಸಿಗುತ್ತೆ. ಇದು ಚಿಕ್ಕ ಪ್ಯಾಕೆಟ್ ನಾವು ತೊಗೊಂಬಂದಿರೋದು. ಈ ಸ್ವಲ್ಪ ವಿಲೇಜ್ ಸೈಡಲ್ಲಿ ಮಾಡ್ಕೊಂಡಿರೋದ್ರೆ ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನಾನು 2 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೋಬೇಕು. ರೆಡ್ ಚಿಲ್ಲಿ ಸಾಸ್ ನಾನು ಮನೆಯಲ್ಲೇ ಮಾಡಿರೋದು. ಇದರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಪ್ಲೇಲಿಸ್ಟಿಗೆ ಹೋಗಿ ನೋಡಿಬಿಡಿ. ಮನೆಯಲ್ಲಿ ಮಾಡಿರೋದ್ರಿಂದ ಇದು ಎಕ್ಸ್ಟ್ರೀಮ್ಲಿ ಟೇಸ್ಟಿಯಾಗಿ ಬಂದಿದೆ. ನೀವಿಲ್ಲ ಅಂದರೆ ರೆಡಿಮೇಡು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಆದಮೇಲೆ ಇದಕ್ಕೆ ನಾನು ಕೆಚಪ್ ಹಾಕೋತಿದ್ದೀನಿ, ಟೊಮೆಟೊ ಸಾಸ್. ಸೊ ಇದು ನಾನು 1 ಸ್ಪೂನ್ ಹಾಕೋತಿರೋದು. ಏನಕ್ಕಂದರೆ ನಾನು ಚಿಲ್ಲಿ ಸಾಸ್ ಮಾಡೋವಾಗ, ರೆಡ್ ಚಿಲ್ಲಿ ಸಾಸ್ ಮಾಡೋವಾಗ ಕೆಚಪ್ ಯೂಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ 1 ಸ್ಪೂನ್ ಮಾತ್ರ ಕೆಚಪ್ ಯೂಸ್ ಮಾಡಿರೋದು. ನೆಕ್ಸ್ಟ್ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ 1 ನಿಮಿಷದಷ್ಟು ಕೈ ಆಡಿಸ್ಕೊಂಡ್ಬಿಡಿ. ಎಲ್ಲದಕ್ಕೂ ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಇದನ್ನು ಟ್ರೈ ಮಾಡಿ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾದಮೇಲೆ ನಮಗೆ ಸ್ಲರಿ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನ್, ಮತ್ತು ನಾನು ಒಂದು ದೊಡ್ಡ ಸ್ಪೂನಲ್ಲಿ ಕಾರ್ನ್ಫ್ಲೋರ್ ತೊಗೊಂಡ್ಬಿಟ್ಟು ಅದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ 1/4 ಕಪ್ಪಷ್ಟು ವಾಟರ್ ಹಾಕ್ಕೋಬೇಕು. ತುಂಬ ನಿಮಗೆ ಡ್ರೈ ಆಗಿ ಗೋಬಿ ಮಂಚೂರಿ ಬೇಕಂತ ಇದ್ದವರು ಫಸ್ಟಿಗೆ ಅದು ಸ್ಲರಿ ಮಾಡ್ಕೊಳ್ಳೋಕ್ಕೆ ಎಷ್ಟು ನೀರು ಹಾಕ್ಕೊಂಡಿದ್ದೀರಲ್ವ ಅಷ್ಟರಲ್ಲೇ ಸ್ಟಾಪ್ ಮಾಡಿಬಿಡಿ. ಸ್ವಲ್ಪ ಡ್ರೈ ಬೇಡ, ವಾಟ್ರಿ ಇರಬೇಕಂತ ಇದ್ದವರು ಸ್ವಲ್ಪ ಜಾಸ್ತಿ 1/4 ಕಪ್ಪಷ್ಟು ಮತ್ತು ನೀರು ಆ್ಯಡ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಮೇನ್ ಇರೋದು ಇದರಲ್ಲಿ ನಾವು ಏನು ಈ ಥರ ಮಸಾಲ ರೆಡಿ ಮಾಡ್ಕೊತೀವಲ್ವ ಅದೇ. ಸೊ ಇವಾಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪನ್ನು ನೀವು ಫಸ್ಟು ಟೇಸ್ಟ್ ಮಾಡಿ ನೋಡಿ. ಇಲ್ಲಿ ನಾನು ಟೇಸ್ಟ್ ಮಾಡ್ತಿದ್ದೀನಿ. ಏನಕ್ಕಂದರೆ ಸೋಯಾ ಸಾಸಲ್ಲಿ ಉಪ್ಪಿರುತ್ತೆ, ಆಮೇಲೆ ನಾನು ರೆಡ್ ಚಿಲ್ಲಿ ಸಾಸ್ ಮಾಡಿದ್ದೀನಿ, ಅದಕ್ಕೂ ಉಪ್ಪು ಹಾಕ್ಬಿಟ್ಟು ಮಾಡಿರೋದು. ಸ್ವಲ್ಪ ನನಗೆ ಕಮ್ಮಿ ಅನ್ನಿಸ್ತು. ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಹಾಕಿದ್ದೀನಿ. ಇದಾಗ್ಬಿಟ್ಟು ನೆಕ್ಸ್ಟು ನೀವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಫ್ರೈ ಮಾಡ್ಕೊಂಡಿಟ್ಟಿದ್ದೀರಾ ಗೋಬಿನ, ಅದನ್ನು ಈ ಮಸಾಲಾಗೆ ಆ್ಯಡ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದ್ಸಲ ಒಂದು ಫುಲ್ ಎಲ್ಲ ಗೋಬಿಗೂ ಈಕ್ವಲ್ ಆಗಿ ಮಸಾಲ ಡಿಸ್ಟ್ರಿಬ್ಯೂಟ್ ಆಗೋ ಥರ ನೀಟಾಗಿ ಈ ಥರ ಕೈ ಆಡಿಸ್ಕೊಂಡ್ಬಿಡಿ. ಫುಲ್ ಅದು ಎಲ್ಲದಕ್ಕೂ ಕರೆಕ್ಟಾಗಿ ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಇವಾಗ ನೀವು ಇನ್ನೊಂದು ಸಲ ಬೇಕಂದರೆ ಸರಿಯಾಗಿರುತ್ತೆ ಉಪ್ಪು. ಹೆಚ್ಚು ಕಡಿಮೆ ಬೇಕು ಅಂತ ಅನ್ನಿಸಿದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ರಿಯಲ್ ಆಗಿ ಹೇಳ್ತಿದ್ದೀನಿ, ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪ್ಲೀಸ್ ಟ್ರೈ ಮಾಡಿ. ಏನಾದರೂ ನಿಮಗೆ ಹೊಸ ರೆಸಿಪಿ ನೋಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯಲ್ಲಿ ನೀರು ಬರುತ್ತಲ್ವ ಇದನ್ನು ನೋಡಿದ್ರೆ. ಪ್ಲೀಸ್ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸೇಫ್ ಆಗಿರಿ, ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.